ನೀರಜ್ ಚೋಪ್ರಾಗೆ ಕಾಶಿನಾಥ್ ನಾಯಕ್ ಕೋಚ್ ಅಲ್ಲ ಎನ್ನುವ ವಿಚಾರ. ಕಾಶಿನಾಥ್ ನಾಯಕ್ ಯಾವುದೇ ಕೋಚ್ ಅಲ್ಲ ಎಂದು ಹೇಳಿಕೆ ನೀಡಿದ ಅದಿಲ್ಲೆ ಸುಮ್ರಿವಾಲಾ. ಅದಿಲ್ಲೆ ಸುಮ್ರಿವಾಲಾ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷ ಅದಿಲ್ಲೆ ಸುಮ್ರಿವಾಲಾ ಹೇಳಿಕೆಗೆ ಕಾಶಿನಾಥ್ ನಾಯಕ್ ತಿರುಗೇಟು. ನನ್ನ ಹೆಸರು ಅದಿಲ್ಲೆ ಸುಮ್ರಿವಾಲಾ, ಅವರಿಗೆ ಗೊತ್ತಿಲ್ಲ ಇರೋದು ದುರಂತ. ಕಾಮನ್ವೆಲ್ತ್ ಗೇಮ್ನಲ್ಲಿ ಪದಕ ಪಡೆದವರ ಹೆಸರು ಗೊತ್ತಿಲ್ಲ. ಅವರ ಹೇಳಿಕೆಯೆಂದು ನೋವು ಆಯಿತು, ಆಶ್ಚರ್ಯವೂ ಆಯಿತು. ಇವರು ನಿಜವಾಗಲೂ ಅಥ್ಲೆಟಿಕ್ ಅಧ್ಯಕ್ಷರ ಇಲ್ಲ ಹೊರದೇಶದ ಅಧ್ಯಕ್ಷರ എന്നೊಂದು ಅರ್ಥವಾಗುತ್ತಿಲ್ಲ. ಹಾಯ್, ನಮಸ್ಕಾರ. ನಾನು ನಿಮ್ಮ ಕಾಶಿನಾಥ್, ಕಾಮನ್ವೆಲ್ತ್ ಗೇಮ್ಸ್ ಮೆಡಲಿಸ್ಟ್. ನಮ್ಗೆ ಬಹಳ ಖುಷಿ ಆಗಿತ್ತು ನೀರಜ್ ಚೋಪ್ರಾ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಬಂದಾಗ. ಬಹಳ ಖುಷಿ ಆಯ್ತು. ಇನ್ನು ಇವಾಗ್ಲೂ ಖುಷಿನೇ ಇದೆ, ಯಾಕಂದ್ರೆ ನಮ್ಮ ದೇಶಕ್ಕೆ ಒಂದು ಹಿಸ್ಟೋರಿಕಲ್ ಮೂಮೆಂಟ್. ಆನಂತರದಲ್ಲಿ ನಾನು ಅವನಿಗೆ 2015ರಿಂದ 17ವರೆಗೆ ಟ್ರೈನಿಂಗ್ ಮಾಡಿದ್ರ ಬಗ್ಗೆ ನಾನು ಹೇಳಿದ್ದೆ. ಆನಂತರದಲ್ಲಿ ಫಾರಿನ್ ಕೋಚ್ ಅದನ್ನು ಹೇಳಿದ್ದೀನಿ. ಮತ್ತೆ 16ರಲ್ಲಿ ಒಬ್ರು ಗ್ಯಾರಿ ಕ್ಯಾಲ್ವರ್ಟ್ ಅಂತ ಕೋಚ್ ಇದ್ರು. ಅವ್ರ ಜೊತೆಗೆ ನಾನು ಅಸಿಸ್ಟೆಂಟ್ ಆಗಿ ನಾವು ಪೋಲೆಂಡಿಗೆ ಹೋಗಿದ್ರು ಟ್ರೈನಿಂಗು. ಅದೆಲ್ಲ ನನ್ನ ಹತ್ರ ಪ್ರೂಫ್ಸ್ ಸಮೇತ ಇದೆ. ಆದ್ರೂ ಸಹ ನಮ್ಮ ಅಥ್ಲೆಟಿಕ್ ಪ್ರೆಸಿಡೆಂಟ್ ಅದಿಲ್ ಸುಮ್ರಿವಾಲಾ ಏನಿದಾರಲ್ಲ, ಅವ್ರೇನೋ ಹೇಳಿಕೆ ಕೊಟ್ಟಿದಾರಂತೆ ಕಾಶಿನಾಥ್ ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತೆ. ಆಮೇಲೆ ಅವರು ಇಂಡಿಯಾ ಕ್ಯಾಂಪ್ ಅಲ್ಲಿ ಕೋಚೇ ಇರ್ಲಿಲ್ಲ, ಅಲ್ಲೆಲ್ಲ ಫಾರಿನ್ ಕೋಚಸ್ ಗಳೇ ಇದ್ರಂತೆ. ಅದು 3 ಜನ ಕೋಚಸ್ ಹೆಸರು ವುಹಾನು ಮತ್ತೆ ಗ್ಯಾರಿ ಕ್ಯಾಲ್ವರ್ಟ್, ಆಮೇಲೆ ಮತ್ತೊಬ್ಬನು ಫಿನ್ಲ್ಯಾಂಡ್ ಕೋಚಸ್ ಬಗ್ಗೆ ಹೆಸರು ಹೇಳಿದ್ದಾರೆ. ಅಲ್ಲ, ನನ್ಗೆ ಬಹಳ ಆಶ್ಚರ್ಯ ಆಗ್ತಿದೆ. ಅಲ್ಲ, ಇವರು ಅಥ್ಲೆಟಿಕ್ಸ್ ನ ಪ್ರೆಸಿಡೆಂಟ್ ಅಂತೆ. ಅವರಿಗೆ ಕಾಮನ್ವೆಲ್ತ್ ಗೇಮ್ಸ್ ಹಿಸ್ಟ್ರಿಯಲ್ಲೇ ಫಸ್ಟ್ ಜಾವೆಲಿನ್ ಥ್ರೋ ಮೆಡಲ್ ಆದಂತ ಅವ್ರದೇ ಹೆಸರು ಗೊತ್ತಿಲ್ಲ ಅಂತೆ. ಮತ್ತೆ 2013 2018 ಏಷ್ಯನ್ ಗೇಮ್ಸ್ ಡಿಸೆಂಬರ್ ವರೆಗೆ ಇತ್ತಲ್ಲ, ಆ ಏಷ್ಯನ್ ಗೇಮ್ಸ್ ಅವರಿಗೆ ಕ್ಯಾಂಪ್ ಅಲ್ಲಿ ಇದ್ದಂತ ಕೋಚೇ ಗೊತ್ತಿಲ್ಲ ಅಂತೆ. ನನಗೆ ಬಹಳ ಆಶ್ಚರ್ಯ. ಅವರ ಅದೇನು ಹೇಳಿಕೆ ಕೊಟ್ರಲ್ಲ, ಅದನ್ನ ಕೇಳಿ ಬಹಳ ನೋವಾಯ್ತು, ಮತ್ತೆ ಆಶ್ಚರ್ಯ ಆಯ್ತು, ನಗುನೂ ಬಂತು ಅದ್ರ ಜೊತೆಗೆ. ಯಾಕಂದ್ರೆ ಇವರು ಎಲ್ಲಿ ಯಾವ ಪ್ರೆಸಿಡೆಂಟ್ ಅಂತ ನನಗೆ ಅರ್ಥ ಇಲ್ಲ. ಅಥ್ಲೆಟಿಕ್ ಪ್ರೆಸಿಡೆಂಟಾ ಇಲ್ಲ ಹೊರದೇಶದ ಯಾವ್ದು ಪ್ರೆಸಿಡೆಂಟಾ ಒಂದು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇವರಿಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಮತ್ತೆ ನಾನು ಏನ್ ಹೇಳ್ಬೇಕಂತಾನೆ ನನ್ನ ಹತ್ರ ತೋರಿಸ್ತಾ ಇಲ್ಲ. ಆಯ್ತಾ, ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ನಾನು ಆಲ್ರೆಡಿ ಕೆಲವೊಂದು ಮೀಡಿಯಾದವರಿಗೆ ಇದ್ರ ಬಗ್ಗೆ ಹೇಳಿದೀನಿ, ಪ್ರೂಫ್ ಸಮೇತ. ನಾನು ಕ್ಯಾಂಪ್ ಅಲ್ಲಿ ಕೋಚ್ ಇದ್ದಿದ್ದು, ಮತ್ತೆ ನಾನು ನೀರಜ್ನಿಗೂ ಹೇಳಿದೀನಿ. ನೀರಜ್ನು ಸಹ ಹೇಳಿದಾನಕ್ಕೆ, ಸರ್ ನಾವು ಡೋಂಟ್ ವರಿ, ನಾನು ಹೇಳ್ತೀನಿ ಅಂತ ಹೇಳಿ. ನನಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಕೆಲವರಿಗೆ ಸ್ವಲ್ಪ ಡೌಟ್ ಇರ್ಬೋದು. ಅದನ್ನ ಆ ಡೌಟ್ ಕ್ಲಿಯರ್ ಆಗ್ಲಿಕ್ಕೆ ನಾನು ನಿಮ್ಮ ಮುಂದೆ ಇದೊಂದು ಹೇಳ್ತಾ ಇದ್ದೀನಿ. ಆದಷ್ಟು ನೀವು ಬೇಕಾದ್ರೆ, ನಾನು ಯಾರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆದ್ರೂ ಹೋಗಿ ಸರ್ಚ್ ಮಾಡಿ, ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.